ಸಾರಿಗೆ ಸಂಸ್ಥೆಗಳು ಮುಳುಗುತ್ತಿರುವ ಹಡಗಿನಂತಾಗಿ ನಷ್ಟದಲ್ಲಿದೆ. ಮುಳುಗುತ್ತಿರುವ ಸಂಸ್ಥೆಯನ್ನ ಎತ್ತಿ ಹಿಡಿಯಬೇಕಾದವರೇ ಮುಷ್ಕರ ಮಾಡ್ತಾ ಇರೋದು ಸರಿಯಲ್ಲ. ಇದು ಮುಳುಗಿದ್ರೆ ಅದರ ಅಪಕೀರ್ತಿ ಮುಷ್ಕರದಲ್ಲಿ ನಿರತರಾದವರಿಗೆ ಸಲ್ಲುತ್ತದೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ. ಮುಷ್ಕರದ ಕುರಿತು ಬೆಳ್ತಂಗಡಿ ತಾಲೂಕಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಇವರು, ಸಾರಿಗೆ ನೌಕರರು ಜಿದ್ದಿಗೆ ಬಿದ್ದು ಯಾರದ್ದೂ ಮಾತನ್ನ ಕೇಳಿಕೊಂಡು ಈ ಸಂಸ್ಥೆಯನ್ನ ಹಾಳು ಮಾಡಬೇಡಿ ಎಂದು ಕೇಳಿಕೊಂಡಿದ್ದಾರೆ. ಕಾರ್ಮಿಕರಿಗೆ 60% ಸಂಬಳ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಎಲ್ಲ ಕಾರ್ಮಿಕರಿಗೂ ಪೂರ್ತಿ ಸಂಬಳ ಕೊಟ್ಟ ಮೇಲೂ ಕೂಡ ಇವರು ಸಾರಿಗೆ ನೌಕರರು ಲಾಕ್ಡೌನ್ ಸಂದರ್ಭದಲ್ಲಿ ಕೆಲಸಕ್ಕೆ ಬರದೇ ಇದ್ದರೂ ಕೂಡ ಅವರಿಗೆ ಸಂಬಳವನ್ನು ನಾವು ಕೊಟ್ಟಿದ್ದೀವಿ. ಈಗ ಒಂಥರ ಸಾರಿಗೆ ಸಂಸ್ಥೆಗಳೇನಿದೆ, BMTC, KSRTC, NW ಇವೆಲ್ಲ ಕೂಡ ಹುಡುಕ್ತಾ ಇರೋ ಹಡಗು ನಷ್ಟದಲ್ಲಿ ಒಂದು ರೀತಿ ಹೊರೆಯಾಗಿದೆ, ಸರ್ಕಾರದ ಮೇಲೂ ಹೊರೆಯಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇರೋ ಬರೋದ್ರಲ್ಲಿ ಸಾಲ ಮಾಡಿ ಇವ್ರಿಗೆ ಹಣ ಏನು ಅವ್ರಿಗೆ ಸಂಬಳವನ್ನು ಕೊಡ್ತಾ ಇದ್ದರೂ ಕೂಡ ಈ ಥರ ಜನಗಳಿಗೆ ತೊಂದರೆ ಕೊಡೇಬೇಕು ಅಂತೇಳಿ ಕೋಡಿಹಳ್ಳಿ ರೈತ ಸಂಘದವರು ಇವತ್ತು ಇಡೀ ಕರ್ನಾಟಕದಲ್ಲಿ ರೈತರು ಬೆಳೆದಂಥ ಏನು ತರಕಾರಿಗಳಿದೆ ಅದು ತಂದು ಮಾರ್ಕೆಟ್ಗೆ ಆಗದೇ ಇರೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ರೈತರೆಲ್ಲ ಕಂಗಾಲಾಗಿದ್ದಾರೆ. ದಿನ ಬಸ್ಗಳಲ್ಲಿ ರೈತರುಗಳು ಅವರ ಬೆಳೆದಂಥ ತರಕಾರಿಯನ್ನು ನಗರ ಪ್ರದೇಶಗಳಿಗೆ ತರ್ತಾ ಇದ್ರು. ಇವತ್ತು ಅವ್ರಿಗೂ ಅದರಿಂದ ಈ ಥರ ರೈತರಿಗೆ ತೊಂದರೆ ಕೊಡೋದು, ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ಅದು ಅಭ್ಯಾಸ ಆಗಿದೆ. ಇದು ಒಳ್ಳೆಯದಲ್ಲ. ಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಸ್ಪಂದನೆ ಮಾಡಬೇಕು. ಇವರು ಕೇಳ್ತಾ ಇರುವಂಥ ವೇತನ ನೋಡಿದ್ರೆ ಅದು ಕೊಡೋಕ್ಕೆ ಸಾಧ್ಯ ಇಲ್ಲದೆ ಅಷ್ಟು ಕೇಳ್ತಾ ಇದ್ದಾರೆ. ಯಾಕೆಂದರೆ ಬೇರೆ ನೌಕರರು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಕಂದಾಯ ಇಲಾಖೆಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, PWDಯಲ್ಲಿ ಸುಮಾರು 15-20 ವರ್ಷಗಳಿಂದ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ. ಸೊ ಇವರಿಗೆ ಪೂರ್ತಿ ಸಂಬಳ ಕೊಟ್ಟರೂ ಕೂಡ ಇನ್ನೂ ಸಾಕಾಗಲ್ಲ ಅಂತ ಹೇಳಿದ್ರೆ ಇವಾಗೇ ಮುಳುಗೋಗಿರುವಂಥ ಸಂಸ್ಥೆ ಏನಿದೆ ಇದು ಇನ್ನಷ್ಟು ಸಂಕಷ್ಟದಲ್ಲಿದೆ. ಮುಂದಿನ ದಿನಗಳಲ್ಲಿ ಏನು ಈ KSRTC, BMTC, NW, KSRTC ಏನಿದೆ ಮುಳುಗೋಗ್ತೈತೆ ಅಷ್ಟೇ. ಏನು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕಿದೆ, ಇವರೇ ಅದನ್ನು ಹಾಳು ಮಾಡ್ತಾಯಿದ್ದಾರೆ. ಇವಾಗ ಯಾರು ಸ್ಟ್ರೈಕ್ ಮಾಡ್ತಾಯಿದ್ದಾರೋ ಅವರು ಹಾಳು ಮಾಡ್ತಾಯಿದ್ದಾರೆ. ಇದರಿಂದ ಅವ್ರಿಗೂ ಒಳ್ಳೆಯದಾಗಲ್ಲ, ರಾಜ್ಯಕ್ಕೂ ಒಳ್ಳೆಯದಾಗಲ್ಲ. ಈ ಸಂಸ್ಥೆ ಉಳಿಬೇಕು ಅಂದರೆ ಸರ್ಕಾರ ಮತ್ತು ನೌಕರರು ಕಷ್ಟದ ಸಂದರ್ಭದಲ್ಲಿ ಜನರ ಪರವಾಗಿ ನಿಂತು ಕೆಲಸ ಮಾಡಬೇಕು.